ಸುಮಾರು 2 ತಿಂಗಳುಗಳ ಕಾಲ ಸ್ಥಗಿತಗೊಂಡಿದ್ದ ಮೀನುಗಾರಿಕೆ ಮತ್ತೆ ಅಧಿಕೃತವಾಗಿ ಆರಂಭವಾಗಿದೆ. ಮುಂಗಾರಿನ ಆರ್ಭಟ ಕೊಂಚ ಕಡಿಮೆಯಾಗಿದ್ದು, ಕಡಲ ಮಕ್ಕಳು ತಮ್ಮ ಜೀವನದ ದೋಣಿಯನ್ನ ಸಮುದ್ರಕ್ಕಿಳಿಸುವುದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಕಳೆದ ಸೀಸನ್ನಲ್ಲಿ ಮತ್ಸ್ಯ ಸಂಪತ್ತು ನಷ್ಟವನ್ನ ಸಂಭವಿಸಿ ಮೀನುಗಾರರು ಸಂಕಷ್ಟವನ್ನ ಎದುರಿಸಿದ್ರು. ಈ ಋತುವಿನಲ್ಲಾದರೂ ಉತ್ತಮ ಮೀನುಗಾರಿಕೆಯಾಗಲಿ ಎಂಬ ನಿರೀಕ್ಷೆಯೊಂದಿಗೆ ಮೀನು ಬೇಟೆಗೆ ತಯಾರಿಯನ್ನ ನಡೆಸಿದ್ದಾರೆ. ಇದು ಉಡುಪಿಯ ಮಲ್ಪೆ ಬಂದರು. ಏಷ್ಯಾ ಖಂಡದ ಏಕೈಕ ಅತಿ ದೊಡ್ಡ ಸರ್ವ ಋತು ಮೀನುಗಾರಿಕಾ ಬಂದರು. ಎಲ್ಲಾ ಕಾಲದಲ್ಲಿ ಈ ಬಂದರಿನಲ್ಲಿ ಮೀನುಗಾರಿಕೆಯನ್ನ ಮಾಡಲಾಗುತ್ತದೆ. ಮಳೆಗಾಲದಲ್ಲಿ ಪರ್ಸಿನ್ ಮತ್ತು ಆಳಸಮುದ್ರ ಮೀನುಗಾರಿಕೆಗೆ ನಿಷೇಧ ಇರುತ್ತೆ. ಈ ಸಮಯದಲ್ಲಿ ನಡೆಯುವುದು ನಾಡದೋಣಿ ಮೀನುಗಾರಿಕೆ ಮಾತ್ರ. ಹೀಗಾಗಿ ಮಳೆಗಾಲದ 2 ತಿಂಗಳು ಆಳಸಮುದ್ರ ಮೀನುಗಾರರು ತಮ್ಮ ಬೋಟ್ಗಳನ್ನ ಮೇಲಕ್ಕೆತ್ತಿ ದುರಸ್ತಿ ಮಾಡಿ ಮತ್ತೆ ಅದನ್ನ ಸಮುದ್ರಕ್ಕಿಳಿಸುತ್ತಾರೆ. ಈ ಎಲ್ಲ ಕೆಲಸಗಳು ಮುಗಿದಿದ್ದು ಮೀನುಗಾರಿಕೆಗೆ ತೆರಳಲು ಸಿದ್ಧತೆ ನಡೆಸಲಾಗುತ್ತಿದೆ. ಮಂಚುಗಡ್ಡೆಗಳನ್ನು ತುಂಬಿಕೊಂಡು ಸಮುದ್ರಕ್ಕಿಳಿಯಲು ಮೀನುಗಾರರು ತಯಾರಿ ಮಾಡುತ್ತಿದ್ದಾರೆ. ಕಳೆದ ಋತುವಿನಲ್ಲಿ ಮೀನುಗಾರರು ನಷ್ಟವನ್ನ ಅನುಭವಿಸಿದ್ದಾರೆ. ಸರ್ಕಾರ ಮೀನುಗಾರರ ನೆರವಿಗೆ ಧಾವಿಸಬೇಕು ಎನ್ನುವುದು ಮೀನುಗಾರರ ಒತ್ತಾಯ. 2018ರ ಮೀನುಗಾರಿಕೆ ಋತುಗೆ ಈಗಾಗಲೇ ಸರ್ಕಾರದ ಆದೇಶದಂತೆ ಇವತ್ತಿನಿಂದ ಪ್ರಾರಂಭಗೊಳ್ಳಲಿಕ್ಕಿದೆ. ಬಹುತೇಕ ಮೀನುಗಾರರು ತನ್ನ ಎಲ್ಲ ಚಟುವಟಿಕೆಗಳಲ್ಲಿ ಸಜ್ಜುಗೊಂಡು ಇವತ್ತು ತನ್ನ ಚಟುವಟಿಕೆಗೆ ಪ್ರಾರಂಭದ ಕೊನೆಯ ಹಂತದ ಕೆಲಸ ಕಾರ್ಯಗಳಿದ್ದಾರೆ. ಬಹುಶಃ 4-5 ತಾರೀಕಿನಂದು ಭರಣಿಕೃತಿ ಇರಲಿಕ್ಕೆ ಹೋಗಿ, ಅದೇ ರೀತಿ ಆಗಸ್ಟ್ 11ರ ಈ ಆಟಿಯ ಅಮಾವಾಸ್ಯೆ ಇರಲಿಕ್ಕೆ ಹೋಗಿ, ಕೆಲವೊಂದು ದಿನಗಳನ್ನು ವ್ಯತ್ಯಾಸ ಇರಲಿಕ್ಕೆ ಹೋಗಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಿದ್ದಾರೆ. ಅದರಿಂದಾಗಿ ನನ್ನ ಪ್ರಕಾರ 6 ತಾರೀಕು ನಂತರ ಸಂಪೂರ್ಣವಾಗಿ ಎಲ್ಲ ನಮ್ಮ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಕರಾವಳಿಯ ಎಲ್ಲ ಮೀನುಗಾರಿಕೆ ಬಂದರಿನಲ್ಲಿ ಈ ಮೀನುಗಾರಿಕೆ ಪ್ರಾರಂಭವಾಗಿದೆ. ಜೂನ್ ತಿಂಗಳ ಆರಂಭದಲ್ಲಿ ಸ್ಥಗಿತಗೊಂಡಿದ್ದ ಡೀಪ್ ಸಿ ಫಿಶಿಂಗ್ಗೆ 2 ತಿಂಗಳ ರಜೆಯಿತ್ತು. ಈ ದಿನಗಳಲ್ಲಿ ಮಾನ್ಸೂನ್ ಅಬ್ಬರ ಜಾಸ್ತಿಯಾಗಿರುವುದರಿಂದ ಮೀನುಗಾರರು ಸಮುದ್ರಕ್ಕಿಳಿಯುವುದಿಲ್ಲ. ಈಗ ಆಳ ಸಮುದ್ರ ಮೀನುಗಾರಿಕೆ ನಿಷೇಧದ ಅವಧಿ ಮುಗಿದಿದೆ. ಆಗಸ್ಟ್ ಮೊದಲ ವಾರದಿಂದಲೇ ಒಬ್ಬೊಬ್ಬರಾಗಿ ಸಮುದ್ರಕ್ಕೆ ತೆರಳುತ್ತಾರೆ. ಆಗಸ್ಟ್ ಪ್ರಾರಂಭದ 10 ದಿನಗಳ ಕಾಲ ನಡೆಯುವ ಈ ಮೀನುಗಾರಿಕೆ ತುಂಬಾ ಅಪಾಯಕಾರಿ ಕೂಡ ಹೌದು. ಸಮುದ್ರದ ಮಧ್ಯದಲ್ಲಿ ಭೀಕರ ಚಂಡಮಾರುತಗಳು, ಬಿರುಗಾಳಿಗಳು ಕೂಡ ಏಳುವ ಸಾಧ್ಯತೆಗಳಿವೆ. ಆದರೂ ಹೊಟ್ಟೆಪಾಡಿಗಾಗಿ ಅದನ್ನೇ ಉದ್ಯೋಗ ಮಾಡಿಕೊಂಡವರು ಕಡಲಿಗಿಳಿಯದೆ ಬೇರೆ ದಾರಿಯಿಲ್ಲ. ಅಧಿಕೃತ ಅವಧಿ ಇವತ್ತಿನಿಂದ ಆರಂಭವಾದರೂ ಕೂಡ ಆಗಸ್ಟ್ 10ರಂದು ಸಂಪ್ರದಾಯದಂತೆ ಮೀನುಗಾರಿಕೆ ಶುರು ಮಾಡುವುದಕ್ಕೆ ಮೀನುಗಾರರು ಚಿಂತನೆ ನಡೆಸಿದ್ದಾರೆ. ಶುಭಗಳಿಗೆ ಮುಹೂರ್ತ ನೋಡಿ ಸಮುದ್ರ ಪೂಜೆ ಸಲ್ಲಿಸಿ ಮೀನುಗಾರಿಕೆ ಆರಂಭಿಸುವುದಕ್ಕೆ ಮಲ್ಪೆ ಮೀನುಗಾರರು ತಯಾರಿ ನಡೆಸಿದ್ದಾರೆ. ಆದ್ದರಿಂದ ಈ ಸಲದಲ್ಲಿ ಈಗ ನಾವೆಲ್ಲ ವಿಷಯದಲ್ಲಿ ಅಂದರೆ ನಮ್ಮಲ್ಲಿ ಒಂದು ಇದು ವಿಶೇಷ ಉಂಟು. ಏನಂದರೆ ಮೀನುಗಾರಿಕೆ ಹೋಗುವಾಗ ಬೇರೆ ಬೇರೆ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ, ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಹೊಂದಿಕೊಂಡು ನಮ್ಮ ಒಂದು ಐಕ್ಯಮತವನ್ನು ಸಾಧಿಸಿದಾಗ ಸಮುದ್ರ ದೇವತೆ ಒಲಿತಾಳೆ ಅಂತ ಹೇಳೋದು ಒಂದು ನಿಯಮ. ಆದ್ದರಿಂದ ಈ ರೀತಿಯಲ್ಲಿ ಒಂದು ಸಾಂಪ್ರದಾಯಿಕ ಮೀನುಗಾರಿಕೆ ಹೋಗ್ತಾ ಇದ್ದೇವೆ. ಎಲ್ಲರೂ ಒಮ್ಮತದಿಂದ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಸರ್ಕಾರದ ಆದೇಶವು ಬೇರೆ ಬೇರೆ ಕಾನೂನನ್ನು ಸರ್ಕಾರ ತರ್ತದೆ. ಅದರ ನಿಯಮಾವಳಿ, ಅದರ ಅನುಷ್ಠಾನ, ಅದರ ಪ್ರತಿಪಾದನೆ ಅಂತ ಹೇಳಿದರೆ ಅದು ಮೀನುಗಾರರಿಗೆ ಒಂದೊಂದು ರೀತಿಯಲ್ಲಿ ಅಡ್ವಾಂಟೇಜಸ್ ಆಗ್ಬೋದು, ಹಾಗೆ ಡಿಸ್ಅಡ್ವಾಂಟೇಜಸ್ಸು ಇದೆ. ಅದನ್ನೆಲ್ಲವನ್ನು ನಾವು ಸರಿದೂಗಿಸಿಕೊಂಡು ಹೋಗಬೇಕು. ಆದ್ದರಿಂದ ಮೀನುಗಾರರಲ್ಲಿ ಎಲ್ಲರೂ ಒಂದು ಒಮ್ಮತ ಬಂದು ಈ ಮೀನುಗಾರಿಕೆಯಲ್ಲಿ ಪ್ರಥಮ ಹೋಗುವಾಗ ಒಳ್ಳೆಯ ಒಂದು ಭವಿಷ್ಯ ಬರಬೇಕು. ಅಂದರೆ ನಮ್ಮಲ್ಲಿ ಏನು ಭೇದ ಭಾವ ಇಲ್ಲ. ಮೀನುಗಾರಿಕೆಯನ್ನೇ ನಂಬಿ ಜೀವನ ನಡೆಸುವ ಲಕ್ಷಾಂತರ ಜನ ಕರಾವಳಿಯಲ್ಲಿದ್ದಾರೆ. ಕಡಲು ಮತ್ತು ಪ್ರಕೃತಿ ಒಲಿದರೆ ಇವರಿಗೆಲ್ಲ ಹೊಟ್ಟೆ ತುಂಬಾ ಊಟ. ಬರಲಿರುವ ಮೀನುಗಾರಿಕಾ ಋತು ಚೆನ್ನಾಗಿರಲಿ, ಪ್ರಕೃತಿ ಮೀನುಗಾರರ ಪರ ಇರಲಿ ಎಂದು ಹಾರೈಸೋಣ. ಪಲ್ಲವಿ ಸಂತೋಷ್, B4 News 24/7 ಉಡುಪಿ.